ಮಲೇರಿಯಾ ಡೆಂಗ್ಯೂ ಬೊಕ್ಕ ಚಿಕನ್ ಗುನ್ಯಾ ಸೀಕ್ಲೆದ ನಿಯಂತ್ರಣ ನಿಖರನ ಕೈಟು ಉಂಡು ಪಂಪಿನ ಘೋಷವಾಕ್ಯಡು ಸ್ವಚ್ಛ ಆರೋಗ್ಯ ಅಬ್ಬಕ್ಕ ನಾಡು ಸಾಂಕ್ರಾಮಿಕ ರೋಗ ತಡೆ ಅಭಿಯಾನ ಜೂನ್ 14-20 ಮುಟ್ಟ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕುಡ್ಲ ವಿಧಾನಸಭಾ ಕ್ಷೇತ್ರ ಸಮಿತಿ ವತಿರ್ದು ನಡಪೆರ ಉಂಡು. ಈ ಅಭಿಯಾನಗ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ತೊಕ್ಕೋಡು ಕಚೇರಿ ಐತಾರ ಚಾಲನೆ ಕೊರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಆರೋಗ್ಯಾಧಿಕಾರಿ ಶ್ರೀ ಉಮೇಶ್ ಎಚ್ ಕಾರ್ಯಕ್ರಮವನ್ನು ಉದ್ದಿಮನ ಮಲ್ತದು. ಮಲೇರಿಯಾ ಡೆಂಗ್ಯೂ ಚಿಕನ್ ಗುನ್ಯಾ ಸೀಕ್ಲೆದ ನಿಯಂತ್ರಣದ ಮುಖ್ಯ ಅಂಶಲೇನು ಕರಪತ್ರ ಪೋಸ್ಟರ್ಲೆದ ಮೂಲಕ ಸಾರ್ವಜನಿಕರಿಗೆ ಮಾಹಿತಿಯಾದ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದಕಲು ಒದಗಾದಿರಪಂದು ಮೆಚ್ಚುಗೆ ಸೂಚಿಸಿದರು. ಸ್ವಚ್ಛ ನೀರಿನಲ್ಲಿ ಉತ್ಪತ್ತಿಯಾಗುತ್ತದೆ. ಆದ್ದರಿಂದ ಈ ಕಾರ್ಯಕ್ರಮವು ಗ್ರಾಮೀಣ ಪ್ರದೇಶದಲ್ಲಿ ಹಾಗೂ ಉಳ್ಳಾಳ ನಗರಸಭಾ ವ್ಯಾಪ್ತಿಯಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಂಡಿದ್ದೇ ಆದಲ್ಲಿ ಈ ವರ್ಷದಲ್ಲಿ ಮಲೇರಿಯಾ ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಇಂತಹ ರೋಗಗಳಿಂದ ಸಾರ್ವಜನಿಕರು ಮುಕ್ತರಾಗಬಹುದು. ಈ ರೋಗ ನಿಯಂತ್ರಣ ಕುರಿತಾಗಿ ಈ ಒಂದು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಕೆಲವೊಂದು ಮುಖ್ಯ ಅಂಶಗಳನ್ನು ಒಂದು ಹ್ಯಾಂಡ್ ಬಿಲ್ ಮತ್ತು ಪಾಂಪ್ಲೆಟ್ ಮತ್ತು ಪೋಸ್ಟರ್ ಮುಖಾಂತರ ಸಾರ್ವಜನಿಕರಿಗೆ ಮಾಹಿತಿಗಾಗಿ ಪ್ರಚುರಪಡಿಸಿದ್ದಾರೆ. ಇದು ಅತ್ಯಂತ ಪರಿಣಾಮಕಾರಿಯಾದಂತಹ ಅಂಶಗಳು. ಅದರಲ್ಲೂ ಸಹ ಈ ಫ್ಲೆಕ್ಸ್ ಅಂದರೆ ಹೋರ್ಡಿಂಗ್ ಅನ್ನು ಮಾಡಿದ್ದಾರೆ. ಅದರಲ್ಲಿ ಕೆಲವು ಹೆಚ್ಚಿನ ಪ್ರಮಾಣದಲ್ಲಿ ಇಮೇಜಸ್ ಹಾಕಿದ್ದಾರೆ. ಸಾರ್ವಜನಿಕರು ಹೆಚ್ಚು ಓದುವುದರ ಬದಲಾಗಿ ಆ ಒಂದು ಇಮೇಜಸ್ ಏನಿದೆ ಅದನ್ನು ಗಮನಿಸಿ ಅದರಂತೆ ಮನೆಯ ಪರಿಸರದಲ್ಲೇ ಆಗಲಿ ಅಥವಾ ಮನೆಯ ಮೇಲಿನ ಟೆರೆಸ್ಗಳಲ್ಲಿ, ಸಜ್ಜೆಗಳಲ್ಲಿ ಮತ್ತು ವಿಶೇಷವಾಗಿ ಬಾವಿಗಳಲ್ಲಿ ಈ ಮಲೇರಿಯಾ ಡೆಂಗ್ಯೂ ಚಿಕನ್ ಗುನ್ಯಾ ಸಂಬಂಧಿಸಿದಂಥ ಸೊಳ್ಳೆ ಉತ್ಪತ್ತಿಗಳು ಇಂತಹ ನೀರಿನಲ್ಲಿ ಹೆಚ್ಚು ಉತ್ಪತ್ತಿಯಾಗುವುದರಿಂದ ಇಂತಹ ನೀರು ನಿಲ್ಲದಂತೆ ಸಾರ್ವಜನಿಕರು ಕ್ರಮ ಕೈಗೊಳ್ಳುವುದೇ ಆಗಲಿ ಮತ್ತು ವಾರಕ್ಕೊಮ್ಮೆ ತಮ್ಮ ಮನೆಯ ಪರಿಸರದಲ್ಲಿ ನೀರು ನಿಲ್ಲದಂತೆ ಕ್ರಮ ಕೈಗೊಂಡು ತಮ್ಮ ಪರಿಸರದಲ್ಲಿ ತಾವೇ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿದಲ್ಲಿ ಇಂತಹ ರೋಗಗಳಿಂದ ಸಾರ್ವಜನಿಕರು ಮುಕ್ತರಾಗಬಹುದು. ಮತ್ತು ವಿಶೇಷವಾಗಿ ಈ ಸಾಲಿನಲ್ಲಿ ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ಔಷಧಿ ಲೇಪಿತ ಸೊಳ್ಳೆ ಪರದೆಗಳನ್ನು ತಾಲೂಕು ಮಟ್ಟದಲ್ಲೂ ಮತ್ತು ನಗರ ಪ್ರದೇಶದಲ್ಲೂ ಸಹ ನಾವು ವಿತರಣೆ ಮಾಡಿದ್ದೇವೆ. ಇದರ ಒಂದು ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಂಡು ರಾತ್ರಿ ಮಲಗುವಾಗ ಅಥವಾ ಹಗಲಿನ ಸಮಯದಲ್ಲಿ ಮಕ್ಕಳು, ವೃದ್ಧರು ಮತ್ತು ವಯೋವೃದ್ಧರು ಹಾಗೂ ಗರ್ಭಿಣಿ ಬಾಣತಿಯರು ಈ ಸೊಳ್ಳೆ ಪರದೆಗಳನ್ನು ಉಪಯೋಗಿಸುವುದರಿಂದ ಇಂತಹ ಡೆಂಗ್ಯೂ ಚಿಕನ್ ಗುನ್ಯಾ ರೋಗದಿಂದ ಮುಕ್ತರಾಗಬಹುದು ಮತ್ತು ಇತರರಿಗೆ ಹರಡಿಸದಂತೆ ಕ್ರಮ ಕೈಗೊಂಡಂತಾಗುತ್ತದೆ. ಹಾಗೆಯೇ ಮನೆಯ ಪರಿಸರದಲ್ಲಿ ಅಂದರೆ ಮನೆಯ ಕಿಟಕಿ ಮತ್ತು ಬಾಗಿಲುಗಳಿಗೆ ಸೊಳ್ಳೆ ನಿಯಂತ್ರಣ ಜಾಲರಿಗಳನ್ನು ಅಳವಡಿಸುವುದು ಸಹ ಅತಿ ಅವಶ್ಯಕ. ಏಕೆಂದರೆ ಗಾಳಿ ಮತ್ತು ಬೆಳಕು ಎರಡೂ ಪ್ರವೇಶಿಸುತ್ತದೆ, ಆದರೆ ಸೊಳ್ಳೆ ಮಾತ್ರ ಒಳ ಪ್ರವೇಶಿಸುವುದಿಲ್ಲ. ಆದ್ದರಿಂದ ಸಾರ್ವಜನಿಕರಿಗೆ ಈ ಒಂದು ಅಂಶವನ್ನು ಸಹ ನಮ್ಮ ಜಾಗದಲ್ಲಿ ಪ್ರಚುರಪಡಿಸಿದ್ದೇ ಆದಲ್ಲಿ ಇಂತಹ ರೋಗಗಳಿಂದ ಸಾರ್ವಜನಿಕರು ಮುಕ್ತರಾಗಬಹುದು. ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕುಡ್ಲ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಹನೀಫ್ ತಲಪಾಡಿ ಗುರ್ಕಾರ್ನ ವಹಿಸಿದ ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಆರೋಗ್ಯ ಇಲಾಖೆಯದ್ದು ಎಡ್ಡೆ ಸ್ಪಂದನೆ ತಿಕ್ಕದಂಡು ಅಂಚನೆ ಮಾತೆಲ್ಲ ಈ ಕಾರ್ಯಕ್ರಮಕ್ಕೆ ತಂಕ್ಲನ ಒಟ್ಟಿಗೆ ಕೈ ಜೋಡಾದು ತಂಕ್ಲನ ಇಲ್ಲು ಪರಿಸರದ ಸ್ವಚ್ಛತೆಯನ್ನು ಕಾತೊಂದು ಕುಡೋರಿಯಾಗ ಮಾದರಿ ಆವಡು ಪಡೆದಕ್ಕೆ ಏನುಂಡರು. ರಾಣಿ ಅಕ್ಕಕ್ಕ ನಾಡಿನಲ್ಲಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಮಳೆಗಾಲ ಪೂರ್ವದಲ್ಲಿ ಸ್ವಚ್ಛ ಆರೋಗ್ಯ ಅಬ್ಬಕ್ಕ ನಾಡು ಎಂಬ
ಸಾಂಕ್ರಾಮಿಕ ರೋಗ ತಡೆಗಟ್ಟಲು ಪ್ರಯತ್ನಿಸಿ ಆ ಹೆಜ್ಜೆಯನ್ನು ನಾವು ಹಾಕಿದ್ದೇವೆ. ಪ್ರಸ್ತಾವಿಕ ಭಾಷಣದಲ್ಲಿ ಅಡ್ವೊಕೇಟ್ ಸರ್ಫರಾಜ್ ಅವರು ಅದರ ಉದ್ದೇಶವನ್ನು ವಿವರಿಸಿದರು ಮತ್ತು ಇದನ್ನು ಉದ್ಘಾಟನೆ ಮಾಡಿದಂತಹ ನಮ್ಮ ಆರೋಗ್ಯ ಅಧಿಕಾರಿಯು ಅದನ್ನು ಹೇಗೆ ತಡೆಗಟ್ಟಬಹುದು ಎಂಬ ಬಗ್ಗೆಯೂ ವಿವರಣೆ ನೀಡಿದರು. ಇನ್ನಿತರ ರೋಗಗಳಿಂದ ಕಳೆದ ವರ್ಷ ಡೆಂಗ್ಯೂವನ್ನು ಅನುಭವಿಸಿದವನಾಗಿದ್ದೇನೆ. ನಾನು ಒಂದು ಆಸ್ಪತ್ರೆಯಿಂದ ಗುಣಮುಖವಾಗದೆ ಇನ್ನೊಂದು ಆಸ್ಪತ್ರೆಯಲ್ಲಿ ದಾಖಲಾಗಬೇಕಾಗಿತ್ತು. ಅದೊಂದು ಹೇಳಿದ ಹಾಗೆ ಕ್ವಾರಂಟೈನ್ನಲ್ಲಿ ಕೂತ್ಕೊಂಡು ಪರಿಹರಿಸುವಂತಹ ಒಂದು ರೋಗ ಅಲ್ಲ ಅದು. ಅದನ್ನು ನಾವೇ ಜಾಗೃತರಾದರೆ ನಮಗೆ ತಡೆಗಟ್ಟಬಹುದು. ಈ ನಿಟ್ಟಿನಲ್ಲಿ ವೆಲ್ಫೇರ್ ಪಾರ್ಟಿ ಒಂದು ವೆಲ್ಫೇರ್ ಸ್ಟೇಟನ್ನು, ಆರೋಗ್ಯಕರ ಸಮಾಜವನ್ನು, ಕಲ್ಯಾಣ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು. ಅದಕ್ಕಾಗಿ ಸಮಾಜವನ್ನು ಆರೋಗ್ಯದೆಡೆಗೆ ಒಯ್ಯಬೇಕು. ಉತ್ತಮ ಸಮಾಜ ನಿರ್ಮಾಣವಾಗಬೇಕು. ಪರಿಸರ ಸ್ವಚ್ಛವಾಗಿರಬೇಕು. ಇದು ಅದರ ತಳಮಟ್ಟದ ಒಂದು ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮಕ್ಕೆ ನಮಗೆ ಜಿಲ್ಲಾ ಆರೋಗ್ಯ ಇಲಾಖೆಯಲ್ಲಿ ನಾವು ಹೋಗಿ ಮಾತನಾಡಿದಾಗ ಉತ್ತಮವಾದ ಒಂದು ಸ್ಪಂದನೆ ಸಿಕ್ಕಿತ್ತು. ಅವರು ಒಂದು ಈ ಬಗ್ಗೆ ಅವರ ವ್ಯಾನನ್ನೇ ನಮಗೆ 7 ದಿವಸಕ್ಕೆ ಕೊಡ್ತಾ ಅಂತ ಹೇಳಿದ್ದಾರೆ. ಒಳ್ಳೆಯ ರೀತಿ ಸ್ಪಂದಿಸಿದ್ದಾರೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ನಮ್ಮೊಂದಿಗೆ ಕೈ ಜೋಡಿಸಿ ತಮ್ಮ ತಮ್ಮ ಪರಿಸರದಲ್ಲಿ, ತಮ್ಮ ತಮ್ಮ ಮನೆಯ ಸುತ್ತಲ್ಲಿ ಉತ್ತಮವಾದ ರೀತಿಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಇನ್ನೊಬ್ಬರಿಗೆ ಮಾದರಿಯಾಗಬೇಕು ಎಂದು ಹೇಳಿಕೊಳ್ಳುತ್ತಾ ನನ್ನ ಈ ಅಧ್ಯಕ್ಷತೆಯ ಭಾಷಣವನ್ನು ನಾನು ಕೊನೆಗೊಳಿಸ್ತಾ ಇದ್ದೇನೆ. ಪ್ರತಿಯೊಂದು ಇಲ್ಲಡು ಸ್ವಚ್ಛತೆಯನ್ನು ಕಾತೊಂಡ ಇಡೀ ಸಮಾಜ ಸ್ವಚ್ಛ ಆಪಣು ಬಣದ ತೋಕೋಡು ಸಾಗರ್ ಕಲೆಕ್ಷನ್ ಪಾಲುದಾರರು ಅಲ್ ಹುದಾ ಜುಮ್ಮಾ ಮಸೀದಿಯ ಅಧ್ಯಕ್ಷರು ಇಸ್ಮಾಯಿಲ್ ತೆರಿಪಾಯರು. ಅಭಿಯಾನ ಇದು ಬಹಳ ಉತ್ತಮ ಸ್ಥಿತಿಯಲ್ಲಿ ನನಗೆ ಕಂಡು ಬರ್ತಾ ಇದೆ. ಏಕೆಂದರೆ ಈ ಮಂಗಳೂರಲ್ಲಿ ಇದು ಫಸ್ಟ್ ಟೈಮ್ ಮಳೆಗಾಲ ಸ್ಟಾರ್ಟ್ ಆಗಿ ಫಸ್ಟ್ ಮಾಡಿದಂಥ ಒಂದು ವೆಲ್ಫೇರ್ ಪಾರ್ಟಿಗೆ ನನ್ನ ಏಕೆಂದರೆ ಈ ಕಾರ್ಯಕ್ರಮ ಇದು COVID-19 ಆಗ್ಬೋದು. ಇದರಲ್ಲಿ ನನಗೆ ಎಲ್ಲರೂ ಹೇಳಿದಾಗೆ ಸ್ವಾಗತ ಭಾಷಣದಲ್ಲಿ ಹೇಳಿದಾಗೆ ಮನೆಯಲ್ಲಿ ಕೂತ್ಕೊಂಡು ಏನಾದರೂ ಒಂದು 15 ದಿವಸ ಕ್ವಾರಂಟೈನಲ್ಲಿ ಕೂತ್ಕೊಂಡು ಅದನ್ನು ಓಡಿಸ್ಬೋದು, ಅದನ್ನು ನಿರ್ಮೂಲನೆ ಮಾಡ್ಬೋದು. ಬಟ್ ಇದು ಹಾಗೆಲ್ಲ. ಇದರಲ್ಲಿ ಮಲೇರಿಯಾ, ಡೆಂಗು, ಜ್ವರ ಇದನ್ನು ಆದಷ್ಟು ನಾವು ಸ್ವಚ್ಛತೆಯನ್ನು ಕಾಪಾಡುವಂತಹ ಈ ಪರಿಸರದಲ್ಲಿ ನಮ್ಮ ಪರಿಸರವು ಸ್ವಚ್ಛತೆ ಇರಬೇಕಂತೇಳಿ ನಾನು ಈ ಮೂಲಕ ತಿಳಿಸ್ತಾ ಇದ್ದೇನೆ. ಸ್ವಚ್ಛತೆ ಅಂತ ಹೇಳಿದರೆ ನಮ್ಮ ಪರಿಸರದಲ್ಲಿ ಪ್ರತಿಯೊಂದು ಮನೆಯವರು ಸಹ ಸ್ವಚ್ಛತೆಯನ್ನು ಕಾಪಾಡಿದರೆ ಇಡೀ ಸಮಾಜವೇ ಸ್ವಚ್ಛವನ್ನು ಆಗುವಂತಹ ಒಂದು ಪರಿಸ್ಥಿತಿ ಬರ್ಬೋದು. ಅದಕ್ಕಾಗಿ ನನಗೆ 2 ಮಾತು ಮಾತಾಡಿದ ವೆಲ್ಫೇರ್ ಪಾರ್ಟಿಯವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕುಡ್ಲ ವಲಯದ ಅಧ್ಯಕ್ಷರು ಮುತ್ತಲಿಬ್ ಎಸ್ಎಂ, ಉಪಾಧ್ಯಕ್ಷರು ರೋಹಿದಾಸ್, ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ ವಲಯ ಪ್ರಧಾನ ಕಾರ್ಯದರ್ಶಿ ಮುಜಮಿಲ್, ಉಳ್ಳಾಲ ನಗರಸಭಾ ಕೌನ್ಸಿಲರ್ ಮುಸ್ತಾಕ್ ಪಟ್ಲ ಇಂಚಿತ ಪ್ರಮುಖರು ಪಾಲ್ಪಡೆದಿದ್ದರು. ಕುಡ್ಲ ವಿಧಾನಸಭಾ ಕ್ಷೇತ್ರ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಸೈಫ್ ಎತ್ಕೊಂಡರು. ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ದಕ್ಷಿಣ ಕನ್ನಡ ಜಿಲ್ಲೆದ ಪ್ರಧಾನ ಕಾರ್ಯದರ್ಶಿ ಬ್ರದರ್ ಸರ್ಫರಾಜ್ ಪ್ರಾಸ್ತಾವಿಕವಾದ ಪಾತೇರಿಯರು. ವಾಕ್ಯದೊಂದಿಗೆ ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆಯೋ ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೆಲವೇ ನಿಮಿಷಗಳಲ್ಲಿ ನಡೆಯಲಿರುವುದು. ಈ ನಮ್ಮ ಒಂದು ವಾರದ ಕಾರ್ಯಕ್ರಮದ ಉದ್ದೇಶ ಈ ಪ್ರದೇಶದಲ್ಲಿ ಸ್ವಚ್ಛ ಮತ್ತು ಆರೋಗ್ಯಕರವಾದಂತಹ ವಾತಾವರಣವನ್ನು ನಿರ್ಮಿಸಬೇಕು ಎಂಬ ಕಲ್ಪನೆಯೊಂದಿಗೆ ಎಲ್ಲರೂ ಈ ಊರಿನ ಕೆಲವು ಯುವಕರು ಸೇರಿಕೊಂಡು, ಟೀಮ್ ವೆಲ್ಫೇರ್ ಯುವಕರು ಸೇರಿಕೊಂಡು ಒಂದು ಕಾರ್ಯಕ್ರಮ ಜನಜಾಗೃತಿಯನ್ನು ಉಂಟು ಮಾಡಿಸುವಂತಹ ಉದ್ದೇಶ. ಮಲೇರಿಯಾ ಆಗಿರಲಿ, ಡೆಂಗಿ ಆಗಿರಲಿ ಅಥವಾ ಚಿಕನ್ಗುನ್ಯಾ ಆಗಿರಲಿ, ಈಗ ಸ್ವಾಭಾವಿಕವಾಗಿ ಕೊರೋನಾದ ಬಗ್ಗೆ ಜನರು ಈಗ ಜನಜಾಗೃತಿ
ಕೊರೋನಾದಕ್ಕಿಂತ ಹೆಚ್ಚಾಗಿ ತುಂಬಾ ಡೇಂಜರಸ್ ಅಂತ ಹೇಳ್ತಾರಲ್ಲ, ಈ ಮಲೇರಿಯಾ ಆಗಿರ್ಲಿ, ಡೆಂಗಿ ಆಗಿರ್ಲಿ. ಕೊರೋನಾ ಅಂತ ಅಂದ್ರೆ ನಮಗೆ 14 ದಿವಸದ ಕ್ವಾರಂಟೈನ್ ನಲ್ಲಿ ಅದನ್ನು ಗುಣಪಡಿಸುವಂತಹ ಶಕ್ತಿ, ನಮಗೆ ರೆಸಿಸ್ಟೆನ್ಸ್ ಪವರ್ ಇರ್ತದೆ. ಆದ್ರೆ ಡೆಂಗಿ ಹಾಗೆ, ಮಲೇರಿಯಾ ಡೆಂಗಿ ಬಂದವರಿಗೆ ಅದು ಗೊತ್ತು, ಅದರ ಏನು ಕಷ್ಟ ಏನಿದೆ. ಈ ನಿಟ್ಟಿನಲ್ಲಿ ಇಂತಹ ಸೊಳ್ಳೆಗಳು ಉತ್ಪತ್ತಿ ಆಗದ ರೀತಿಯಲ್ಲಿ ಯಾವುದೆಲ್ಲ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು, ಯಾವ ರೀತಿ ಸಮುದ್ರವು ಎಲ್ಲ ಕೊಳೆಗಳನ್ನು ತನ್ನಲ್ಲಿಗೆ ತೆಗೆದುಕೊಳ್ಳುತ್ತದೋ ಅದೇ ರೀತಿ ಈ ಟೀಮ್ ವೆಲ್ಫೇರ್ ಕಾರ್ಯಕರ್ತರು ಇಲ್ಲಿರುವಂತಹ ಕೊಳೆಗಳನ್ನೆಲ್ಲ ನಿರ್ಮೂಲನಗೊಳಿಸುವಂತಹ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ಆ ಕೆಲಸಕ್ಕಾಗಿ ನಾವು ಖಂಡಿತವಾಗಿಯೂ ಅವರಿಗೆ ನಾವು ಅದಕ್ಕೆ ನಾವು ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಬೇಕು ಮಾತ್ರವಲ್ಲ, ಅದಕ್ಕಾಗಿ ನಾವು ಪ್ರಯತ್ನಿಸಬೇಕು ಕೂಡ. ನೋಡಿ, ಇದು ಯಾಕಂದ್ರೆ ಈಗ ನಮಗೆ ಯಾಕೆಂತ ಹೇಳಿದ್ರೆ, ನಾವು ಚಿಕ್ಕ ಚಿಕ್ಕ ವಿಷಯದಲ್ಲಿ ಅಜಾಗರೂಕತೆಯನ್ನು ತೋರಿಸುವುದಾದ್ರೆ ಖಂಡಿತವಾಗಿಯೂ ಅದು ಮುಂದೆ ಹೋಗಿ ಖಂಡಿತವಾಗಿ ದೊಡ್ಡ ಅನಾಹುತಕ್ಕೆ ಕಾರಣವಾಗ್ತದೆ. ಕೆಲವು ಕಡೆ ನೀರು ನಿಂತು ಚಿಕ್ಕುನ್ಗುಣಿ ಎಂಬುದು ಏನ್ ಹೇಳ್ತಾರೆ, ಕೊಳೆತ ನೀರಿನಲ್ಲಿ ಉಂಟಾಗುವಂಥದ್ದಲ್ಲ. ಈ ಚಿಕ್ಕುನ್ಗುಣಿ ಆಗಿರಲಿ ಮತ್ತು ಡೆಂಗಿ ಆಗಲಿ, ಅದು ಒಳ್ಳೆ ನೀರಿನಿಂದಲೇ ಉಂಟಾಗ್ತದೆ. ಯಾವಾಗ ಒಳ್ಳೆ ನೀರಲ್ಲಿ ಸ್ಟಾಕ್ ಆಗಿರ್ತದೋ ಆ ಒಳ್ಳೆ ನೀರಲ್ಲಿ, ಶುದ್ಧವಾದಂಥ ನೀರಲ್ಲಿ ಅದು ಸೃಷ್ಟಿ ಆಗುವಂಥದ್ದು, ಅದರಲ್ಲಿ ಉತ್ಪತ್ತಿ ಮಾಡುವಂಥದ್ದು ಅದರ ಕೆಲಸ. ಈ ನಿಟ್ಟಿನಲ್ಲಿ ಎಲ್ಲೂ ಕೂಡ ಮನೆಯಲ್ಲಾಗಲಿ, ಮನೆಯ ಪರಿಸರದಲ್ಲಾಗಲಿ, ನಮ್ಮ ಅಂಗಡಿಯ ಪರಿಸರದಲ್ಲಾಗಲಿ ಅಥವಾ ನಮ್ಮ ಊರಿನ ಪರಿಸರದಲ್ಲಾಗಲಿ ಈ ರೀತಿಯ ಯಾವುದೇ ಅನಗತ್ಯವಾದಂತಹ ಕಸ ಕಡ್ಡಿಗಳನ್ನು ಬಿಸಾಕದ ರೀತಿಯಲ್ಲಿ ನಾವು ಜನರಿಗೆ ಜನಜಾಗೃತಿಯನ್ನು ವಹಿಸುವಂತಹ ಅಗತ್ಯ ಹಿಂದೆಂದಕ್ಕಿಂತಲೂ ಈಗ ತುಂಬಾ ಇದೆ ಎಂದು ನಾವು ಬಯಸ್ತೇವೆ. ಯಾಕಂತ ಹೇಳಿದ್ರೆ ನಾವು ಅಷ್ಟು ಅಜಾಗೃತರಾಗಿದ್ದೇವೆ, ಹಾಗೆ ಆಗಬಾರದು. ಖಂಡಿತವಾಗಿಯೂ ಈ ಒಂದು ವಾರದ ಕಾರ್ಯಕ್ರಮ ತುಂಬಾ ಒಳ್ಳೆ ರೀತಿಯಲ್ಲಿ ಯಶಸ್ವಿಯಾಗಲಿ ಎಂದು ಹಾರೈಸುತ್ತಾ